ಜಯ ದಿಸ್ ಜಯ ಇರೆಗ್ ಲೈವ್ ತಪ್ಪುನೆಕ್ ಸ್ವಾಗತ ಅಂಚನೆ ಲೈಕ್ ಮಂತೂಲೆ ಹೊನಸಂಡೆ ಜಯ ಇರ್ನ ಎಸ್‌ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ತೋಪ್ನಕ್ಲೆಗ್ ಸ್ವಾಗತ ಅಂಚನೆ ಒಂಜಿ ಲೈಕ್ ಮಂತೂಲೆ ಕಮೆಂಟ್ ಮನ್ಪುಲೆ ಅಂಚನೆ ಸಬ್ಸ್ಕ್ರೈಬ್ ಮನ್ಪನ್ನಕ್ಲೆ ಸಬ್ಸ್ಕ್ರೈಬ್ ಮನ್ಪುಲೆ ಸಫ್ವಾನ್ ಬ್ರೋ ಬತ್ತೇರ್ ಹಾಯ್ ಸಿಸ್ಟರ್ ವಾಟ್ ಆರ್ ಬ್ಯೂಟಿಫುಲ್ ಸಿಸ್ಟರ್ ಥ್ಯಾಂಕ್ ಯು ಲೈಕ್ ಡನ್ ಸಿಸ್ಟರ್ ಥ್ಯಾಂಕ್ ಯು ಒನಸಂಡೆ ಇರ್ನ ದಾದೇರಿಗೆ ಸ್ಪೆಷಲಿನೇ ಏರ್ ಲೈಕ್ ಮಂತಿಜಾರ್ ಅಕ್ಲ ಲೈಕ್ ಮನ್ಪ್ಲೆ ಅಂಚೆನೆ ಫಸ್ಟ್ ಟೈಮ್ ತೋಂತಾರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮನ್ಪ್ಲೆ ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಸಪೋರ್ಟ್ ಮನ್ಪ್ಲೆ ಓ ಮಟನ್ ಬಿರಿಯಾನಿಯಾ ಸೂಪರ್ ನಮಕ್ಕಿನಿ ವೆಜ್ ಏರ್ ಲೈವ್ ತೂಂದುಲ್ಲಾರ ಅಕ್ಲೊಂದು ಲೈಕ್ ಮಂತೂಲೆ ಲೈಕ್ ಮನ್ಪಂದೆ ತೂಚಿ ಪಕಡೆ ದೈ ಚೇತನ್ ಪೂಜಾರ್ಲು ಬತ್ತಿರು ಹಲೋ ಹಾಯ್ ಚೇತನ್ ಪೂಜಾರ್ಲೆನ ಒನಸಂಡೆ ದಾದ ಸ್ಪೆಷಲ್ ಇರೆಗ್ ಚೇತನ್ ಪೂಜಾರ್ಲು ಬೊಕ ಏಪ ಬರ್ಪಾರ್ ಬರ್ಪೆ ಬಂತರ್ಗೆ ನನ್ನ ಹಸ್ಬೆಂಡ್ ಸೌಮ್ಯ ಶ್ರೀ ಬತ್ತೇದು ಹಾಯ್ ಪನೊಂದುಲ್ಲೆರ್ ಹಾಯ್ ಸಿಸ್ಟರ್ ಆಂಡೆ ವನಸ್ ದಾದ ಸ್ಪೆಷಲ್ ಇರೆಗ್ ಅಂಚೆನೆ ಒಂಜಿ ಅಲ್ಪ ಒಂಜಿ ಲೈಕ್ ಮಂತೂಲೆ ಫಸ್ಟ್ ಟೈಮ್ ತೋಂತಾರೆ ಒಂಜಿ ಸಬ್ಸ್ಕ್ರೈಬ್ ಮನ್ಪುಲೆ ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ಬತ್ತನಕ್ಕಿರೆಗ್ ಥ್ಯಾಂಕ್ಸ್ ಲೈಕ್ ಡನ್ ಸಿಸ್ಟರ್ ಥ್ಯಾಂಕ್ ಯು ನಿಕ್ಲ ಮತ್ತೆ ಒನಸಂಡ ಮಧ್ಯಾಹ್ನದ ಎಂಜ ಸ್ಪೆಷಲ್ ನಿಕ್ಲೆಗಿನಿ ಗುರುವಾರ ಹೆಚ್ಚಿನಕ್ಲು ವೆಜ್ ಓ ಬರ್ಪೆ ನೆಕ್ಸ್ಟ್ ವೀಕ್ ಓಕೆ ಏಪಂದ್ ಪಲ್ಲೆ ಪಂಡ ರಡ್ಡ್ ಪೊರ್ಚಿಂದು ಒಂಜೇ ಯಾವು ಉಂದು ರಡ್ಡ್ ಎಂಚಿನಿಕ್ ಇಲ್ಲಡಂಡಲ ಇಪ್ಪುಣತ ಅಂಚ ಸಂಗೀತ್ ಕುಮಾರಿ ಐತೆ ಸಂಗೀತ ಕುಮಾರಿ ಹಾಯ್ ಎಸ್ ಜೆ ಶಿಸ್ ಬಂತೀರ ಹಾಯ್ ಇರೆಗ್ಲ ಲೈವ್ ಬತ್ನೆಕ್ ಸ್ವಾಗತ ಅಂಚೆನೆ ಒಂಜಿ ಲೈಕ್ ಮನ್ಪ್ಲೆ ಒನಸಂಡೆ ಸಂಗೀತ ಕುಮಾರಿ ಒಲ್ಪರ್ದು ಲೈವ್ ತೂಂದುಲ್ಲರ್ ಲೈಕ್ ಡನ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಂಗೀತ ಕುಮಾರಿ ಒಲ್ಪರ್ದು ಲೈವ್ ತೂಂದುಲ್ಲರ್ ಬೊಕ ದಾದ ಸ್ಪೆಷಲ್ ಮಂಗ್ಳೂರ್ ಸಿಸೋ ಥ್ಯಾಂಕ್ ಯು ಸೋ ಮಚ್ ಮಂಗ್ಳೂರ್ದು ಅಲ್ಪ ಬರ್ಸೊಂಡೆ ಇನಿ ಕಾಂಡೆ ತೂನಗ ಇನಿ ಬಯ್ಯ ಮುಟ್ಟ ಬರ್ಸೊಂಡುಂದು ಎನ್ಯಾನ ಬರ್ಸನೆ ಇಜ್ಜಿ ಊಟ ಆಯ್ತಾ ಅಂದ ಊಟ ಯು ಆರ್ ವೆಲ್ಕಮ್ ಸಂಗೀತ ಕುಮಾರಿ ರೇಗದಾದೇನೆ ಸ್ಪೆಷಲ್ ಗುರುವಾರ
ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ವ್ಲಾಗ್ ಲೈವ್ ತೂಪುನಕ್ಲೆಗ್ ಸ್ವಾಗತ. ಅಂಚೆನೆ ಒಂಜಿ ಲೈಕ್ ಮನ್ತೂಲೆ, ಕಮೆಂಟ್ ಮನ್ಪುಲೆ, ಸಬ್ಸ್ಕ್ರೈಬ್ ಮನ್ಪನ್ನಕ್ಲು ಸಬ್ಸ್ಕ್ರೈಬ್ ಮನ್ಪುಲೆ. ಎಸ್ ಕೆ ಕುಮಾರ್ ಬತ್ತೆರ್ ಲೈಕ್ ಡನ್. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ. ಸೂಪರ್ ಬಂದಿಲ್ಲೇರು. ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ದು? ಏನು ಸ್ಪೆಷಲ್ ನಿಮಗೆ? ಹೌ ಸೂಪರ್ ಸಂಗೀತ ಕುಮಾರಿ ಸೂಪರ್ ಪನೊಂದುಲ್ಲೆರ್. ಥ್ಯಾಂಕ್ ಯು ಸಿಸ್. ಸಂಗೀತ ಕುಮಾರಿ ಲೈಕ್. ಥ್ಯಾಂಕ್ ಯು. ಅಂಚನೆ ಚೇತನ್ ಕೋಟಿ ಅನ್ಪಂಡದು ವೆಸ್ಟ್ ನೆಟ್ ಏರ್ ಲೈವ್ ತೂಪರ ಆರ್ನಲ ಒಂಜಿ ಚಾನಲ್ಗೆ ಸಪೋರ್ಟ್ ಮನ್ಪುಲೆ. ಸಬ್ಸ್ಕ್ರೈಬ್ ಮನ್ಪಂದೆ ತೂಪನಕ್ಲು ಸಬ್ಸ್ಕ್ರೈಬ್ ಮನ್ಪುಲೆ. ನಿಕ್ಲ ಮಿನಿ ಚಾನಲ್ ಇತ್ತನೆ ಅಲ್ಲ ಸಬ್ಸ್ಕ್ರೈಬ್ ಮನ್ಪೆ, ಕಮೆಂಟ್ ಮನ್ಪುಲೆ ಎನ್ನ ಚಾನಲ್ಗ್. ಸಂಗೀತ ಕುಮಾರಿ ಬ್ಲೂ ಕೊಡಿಸಿಸ್. ಓಕೆ, ನೀವು ನನಗೆ ಕಮೆಂಟ್ ಹಾಕಿ. ಯೋಗೀಶ್ ಹಾಯ್ ಆಂಟಿ. ಹಾಯ್. ಯಾರಿದು? ಎಲ್ಲಿಂದ ನೋಡೋದು? ಲೈಕ್ ಮಾಡಿ. ನೇಮ್ ಪ್ಲೀಸ್ ಆಂಟಿ, ನೇಮ್ ಪ್ಲೀಸ್. ನನ್ನ ಹೆಸರು ಶೋಭಾ. ಲೈಕ್ ಮಾಡಿ ಹಾಗೆ ಒಂದು. ಯೋಗೀಶ್ ಅವರು ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ಸಂಗೀತ ಕುಮಾರಿ ಸಿಸ್ ಈಸ್ ಆಲ್ರೆಡಿ ಕನೆಕ್ಟೆಡ್ ಯು. ಓಕೆ ಶೋ. ಯೋಗೀಶ್ ಅವರೇ, ನಿಮ್ದು ಊಟ ಆಯ್ತಾ? ಏನು ಸ್ಪೆಷಲ್ ನಿಮಗೆ? ಗಂಗಾಧರ ಬ್ರೋ ಹಾಯ್. ಇರೆಗ್ಲ ಹಾಯ್. ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ಬತ್ತಿನೆಗೆ ಸ್ವಾಗತ. ಅಂಚೆನೆ ಒಂಜಿ ಲೈಕ್ ಮನ್ಪುಲೆ, ಲೈಕ್ ಮಂದೊಂಜಿ ಸಪೋರ್ಟ್ ಮನ್ಪುಲೆ. ಸಬ್ಸ್ಕ್ರೈಬ್ ಮಂತಿಜಾರ್ನ ಒಂಜಿ ಸಬ್ಸ್ಕ್ರೈಬ್ ಮನ್ತು ತೂಲೆ. ಆಂಟಿ ಇಲ್ಲ, ಅಷ್ಟೇನಿಲ್ಲ. ಓಕೆ ಆಂಟಿ. ಶೋಭಾ ಆಂಟಿ ಟಿಫಿನ್ ಓಕೆ ಆಂಟಿ. ಟಿಫಿನ್ ಮಾಡಿದ್ರಾ? ಏನು ಸ್ಪೆಷಲ್ ನಿಮಗೆ? ಏನು ತಿಂದ್ರಿ ಮಧ್ಯಾಹ್ನ? ಸಂಗೀತ ಕುಮಾರಿ ಓಕೆ ಬಾಯ್ ಸಿಸ್. ಬಾಯ್. ಲೈವ್ ಬತ್ತು ಸಪೋರ್ಟ್ ಮಂತಿನಿ. ಥ್ಯಾಂಕ್ ಯು ಸೋ ಮಚ್. ಯೋಗೀಶ್ ಅವರೇ, ನಿಮ್ಮದು ಏನು ಮೆಸೇಜ್ ಅಂತಲೇ ನಮಗೆ ಅರ್ಥ ಆಗೋದಿಲ್ಲ. ಗೌರ್ಮೆಂಟ್ ಆಂಟಿ ಅಂತ ಹಾಕಿದ್ದೀರಿ. ಏನು ಮೆಸೇಜ್ ಅದು? ಕರೆಕ್ಟಾಗಿ ಮೆಸೇಜ್ ಮಾಡಿ, ಓದಲಿಕ್ಕೆ ಒಳ್ಳೆಯದಾಗ್ತದೆ.
ಪಕ್ಕ ಬಿಜಾಪುರ ಆಂಟಿ. ಬಿಜಾಪುರದವರ ನೀವು? ಹೌದು, ನಾವು ದಕ್ಷಿಣ ಕನ್ನಡದವರು. ನಾನು ಅಂದರೆ ನಿಮ್ಮ ಕಮೆಂಟ್ ಅರ್ಥ ಆಗ್ಲಿ ಏನು ತುಳು ಬರ್ತದಾ? ತುಳು ಬರ್ಪುಂಡೈರೆಗ್ ತುಳು ಬತ್ತನ ತುಳುಟ್ಟೆ ಮೆಸೇಜ್ ಮನ್ಪುಲೆ ಬೊಕ ಆಂಡೆ ಇರ್ನ ಮನಸ್ಸಾಂಡೆ ದಾದೇರೆಗ್ ಕಚ್ಪು 1000 ಡಾಲರ್ ಅಂದೆ ಈರ ಕಮೆಂಟ್ ಒಂಜಿ ಪಾಡೋರ್ ಮುಲ್ಪ ಒಂಜಿ ಬೇತೆನೆ ಬರೊಂದು ಹೊಂತೆ ಹೊಂತೆ ಬರ್ಪುಂಡೈರೆಗ್ ಆಂಡ ನಿಕ್ಲೆನ ಎಂಕಲ್ನಲ ಆಂಡ್ ಎಂಕ್ಲೆಗಿನಿ ತರ್ಕಾರಿ ವಿಜ್ ಅಂಚನೆ ಒಂಜಿ ಲೈಕ್ ಮನ್ಪುಲೆ ಪಕ್ಕಾ ಬಿಜಾಪುರದಾರೆ. ಅಂಚನೆ ಸಬ್ಸ್ಕ್ರೈಬ್ ಮಲ್ತಿಜರ್ನ ಸಬ್ಸ್ಕ್ರೈಬ್ ಮನ್ಪುಲೆ. ಮಲ್ತಾರೆ ಓಕೆ ಓಕೆ ಥ್ಯಾಂಕ್ ಯು. ರಾಖಿ ಚಂಡ ಬತ್ತೆರ್ ಬಾಯ್. ಹಾಯ್ ಹಾಯ್ ಬ್ರೋ. ಅಂಚನೆ ಒಂಜಿ ಲೈಕ್ ಮನ್ಪುಲೆ. ಸೂಪರ್ ಲೈಕ್ ಆಂಟಿ ವಿಡಿಯೋ ಥ್ಯಾಂಕ್ ಯು. ಬೆಳ್ತಂಗಡಿ ಗೊತ್ತಾ ಎಂಕ್ಲೆ ಪೂರ ಅಂಚ ಪರಿಚಯ ಇಜ್ಜಿ. ದಟ್ ಈಸ್ ದ ಅಂದೆ ಇರ್ ಅಲ್ಪ ಇಪ್ಪುನ್ಯ ನಮ್ಮ ಕಾತ್ ಮಾತ ಪರಿಚಯ ಇಜ್ಜಿ ಅಂಚಿದ. ಎಸ್ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ತೋಂದಿಪ್ಪುನಕ್ಲೆ ಸ್ವಾಗತ. ಅಂಚೆನೆ ಅಲ್ಪ ಒಂಜಿ ಲೈಕ್ ಮಂತದು ತೂಲವೇ ಏರ್ ಲೈವ್ ತೂವೊಂದುಲ್ಲಾರಕ್ಲ. ಸೂಪರ್ ಸೂಪರ್ ಆಂಟಿ ಸೂಪರ್ ಆಂಟಿ ಥ್ಯಾಂಕ್ ಯು. ಎಲ್ಲಿಂದ ಲೈವ್ ನೋಡ್ತಿದ್ದೀರಾ ಯೋಗೀಶ್ ಅವರೇ? ಊಟ ಆಯ್ತಾ ನಿಮ್ದು? ಏನ್ ಪದಾರ್ಥ ನಿಮ್ಗೆ?
ಜಯಪ್ರಕಾಶ್ ಬ್ರೋ ಬರ್ತೀರಿ ಲೈವ್ಗೆ ಸ್ವಾಗತ ಇರೀಗ ಜಯಪ್ರಕಾಶ್ ಲೈಕ್ ಡನ್ ಪಂಡೇರು ಥ್ಯಾಂಕ್ ಯು ಥ್ಯಾಂಕ್ ಯು ಜಯಪ್ರಕಾಶ್ ಇರ್ನವನ ಸಂಡೇ ಅದು ಸ್ಪೆಷಲ್ ಪಕ್ಕ ಬಿಜಾಪುರ ಓಕೆ ಬಾಯ್ ಸೂಪರ್ ವಿಡಿಯೋ ನಿಖಿಲ್ನ ಥ್ಯಾಂಕ್ ಯು ಜಸ್ಟ್ ಲೈಕ್ ಡನ್ ಥ್ಯಾಂಕ್ ಯು ಜಸ್ಟ್ ಲೈಕ್ ಡನ್ ಕೊರಿಯ ಥ್ಯಾಂಕ್ ಯು ರೋಟಿ ದಾಲ್ಸ್ ರೈಸ್ ಮತ್ತು ಮಿಲ್ಕ್ ಅಷ್ಟೇ ಅಕ್ಕ ಹೌದಾ ಜಯಪ್ರಕಾಶ್ ಅವರೇ ನಿಮ್ಮೂರಲ್ಲಿ ಮಳೆ ಇದೆಯಾ ಜಸ್ಟ್ ಸೂಪರ್ ಅಂತೀರಿ ಥ್ಯಾಂಕ್ ಯು ಜಸ್ಟ್ ಅವರೇ ಅಲ್ಲಿ ಒಂದು ಲೈಕ್ ಕೊಡಿ ಲೈಕ್ ಕೊಟ್ರೆ ನೀವು ಹಾಗೆ ಒಂದು ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ವೃತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಹೌದು ಇವತ್ತು ಗುರುವಾರ ಅಲ್ಲ ಗುರುರಾಯರ ದಿನ ಓಕೆ ನೀವು ನನಗೆ ಒಂದು ಕಮೆಂಟ್ ಹಾಕಿ ನನ್ನ ಬ್ಲಾಗಿಗೆ ಅಲ್ಲಿ ನೋಡುವ ನೀವು ಲೈವ್ ಮಾಡೋದಿಲ್ವಾ ಜಸ್ಟ್ ಅವರೇ ನಿಮ್ಮದೆಷ್ಟೊತ್ತಿಗೆ ಇರ್ತದೆ ಲೈವು ಅಕ್ಕ ಐ ಆಮ್ ಇನ್ ಸೌತ್ ಕಾಶ್ಮೀರ ಅಕ್ಕ ಸ್ನೋಫಾಲ್ ಐ ಆಮ್ ಸೌತ್ ಕಾಶ್ಮೀರ ಅಕ್ಕ ಸ್ನೋಫಾಲ್ ಆಗ್ತಾ ಇದೆ ಅಕ್ಕ ಹೌದಾ ಕಾಶ್ಮೀರದಿಂದ ಅಲ್ಲಿಂದ ನೋಡುತ್ತಿದ್ದೀರಾ ಲೈವು ಥ್ಯಾಂಕ್ ಯು ಸೋ ಮಚ್ ದಿವ್ಯಾ MS ದಿವ್ಯಾ MS ದಿವ್ಯಾ ಹಾಯ್ ಸಿಸ್ ಹಾಯ್ ಹಾಗೆ ಒಂದು ಲೈಕ್ ಕೊಡಿ ದಿವ್ಯಾ ಅವರೇ ಫಸ್ಟ್ ಟೈಮ್ ನೋಡ್ತಿದ್ರೆ ಯಾರೆಲ್ಲ ಲೈವ್ ಫಸ್ಟ್ ಟೈಮ್ ನೋಡ್ತಿದ್ರೆ SJ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗಿಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನಿಮ್ದು ಏನಾದರೂ ಲಾಗ್ ಇದ್ದರೆ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ ನಿಮ್ಮ ಚಾನಲ್ಗೂ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ ನನಗೊಂದು ಕಮೆಂಟ್ ಮಾಡಿ ಹೌದಾ ಥ್ಯಾಂಕ್ ಯು ಸೋ ಮಚ್ ಬಾರ್ಡರ್ ಸೆಕ್ಯೂರಿಟಿ ಫೋಕಸ್ ಇನ್ ಇಂಡಿಯನ್ ಆರ್ಮಿ ಅಕ್ಕ ಹೌದಾ ಥ್ಯಾಂಕ್ ಯು ನಿಮಗೆ ತುಂಬ ಥ್ಯಾಂಕ್ ಯು ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಹ ನನ್ನದೊಂದು ಲೈವ್ ನೋಡಿ ನನಗೆ ಸಪೋರ್ಟ್ ಮಾಡಿದ್ರಲ್ವ ನಿಮಗೆ ತುಂಬ ಥ್ಯಾಂಕ್ಸ್ ನಿಮ್ಮದಲ್ಲಿ ಊಟ ಎಲ್ಲ ಆಯಿತಾ ಏನು ತಿಂದ್ರಿ ಇವತ್ತು
ಮೂರ್ತಿ ಬಂದರು. ಮೂರ್ತಿಗೆ ಲೈವಿಗೆ ಸ್ವಾಗತ. ಹಾಯ್ ಹಾಯ್ ಹಾಯ್. ಹಾಗೆ ಮೂರ್ತಿಯವರೊಂದು ಲೈಕ್ ಕೊಡಿ. ಯಾಕೋ ಆರ್ಮಿ ಲೈವಿಗೆ ಬರಬೇಕು. ನನಗೆ ತುಂಬ ಖುಷಿ ಆಯಿತು ಬಂದದಕ್ಕೆ. ಹಾಗೇನಲ್ಲ, ತುಂಬ ಖುಷಿ ಆಯಿತು. ಮೂರ್ತಿ ಎಂಚ ಉಳ್ಳಾರಕ್ಕೆ ಏನಂದಲೇರು ನಮ್ಮ ಸೌಖ್ಯ ಬ್ರೋ. ಈರೆಂಚ ಉಳ್ಳಾರ ಒನ ಸಾಂಡ್ ಬ್ರೋ ತರಕಾರಿ ಇನ್ನೆ ಮೂರ್ತಿ ಲೈಕ್ ಕೊರಿಯಪ್ಪಣ್ಣ. ಥ್ಯಾಂಕ್ ಯು ಸೋ ಮಚ್ ನಿಕ್ಲ ಮತ್ತು ಸಪೋರ್ಟಿಗೂ. ಅಲ್ಲ ನಾನು ಈಗ ಒಂದು ಹೇಳುವುದು ಅಲ್ಲಿ ಎಲ್ಲ ಬ್ಯುಸಿ ಇದ್ದೀರಲ್ವಾ, ಆದರೂ ಸಹ ಒಂದು ಪಾಪ ಲೈವಿಗೆ ಬಂದು ನೋಡಿ. ನಿಮಗೆ ಹೇಗೆ ನಾನು ಕೃತಜ್ಞತೆ ಹೇಳ್ಬೇಕಂತ ಗೊತ್ತಾಗೋದಿಲ್ಲ, ಅದಕ್ಕೆ ಹೇಳಿದ್ದು. ನಮ್ಮ ದೇಶ ಕಾಯುವ ಯೋಧರು ಅಂದರೆ ಅಷ್ಟೊಂದು ಹೆಮ್ಮೆ ನಮಗೆ ಅವರ ಮೇಲೆ. IMR ಸಬ್ಸ್ಕ್ರೈಬರ್ ಲೈಕ್. ಥ್ಯಾಂಕ್ ಯು ಬ್ರೋ. ನೋಡ್ತಾ ಇರಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನೆಲ್ಲ ರೆಸಿಪಿ ಎಲ್ಲ ಹಾಕ್ತಾ ಇರ್ತೇನೆ ನೋಡಿ, ನಿಮಗೆ ಅಲ್ಲಿ ಹೇಗೆ ಆಗ್ತದೆ ಹಾಗೆ ಮಾಡಿ. ಮೂರ್ತಿ ಇರ್ನವನ ಸಂಡೆ ದಾದೇರಿಗೆ ಸ್ಪೆಷಲ್. ಆಹಾ ಕಾಸರಗೋಡು ಹಾಯ್ ಲೈಕ್ ವನಸ್ ಮಲ್ತಾರೆ. ವನಸ್ ಮಲ್ತೆ ಸಾಂಡ್. ಹೌದಾ, ನೈಟ್ ಡ್ಯೂಟಿ ಫ್ರೀ. ಹೌದಾ, ಈಗ ಫ್ರೀ ಇದ್ದೀರಾ ನೀವು? ಹಾಗೆ ಮತ್ತೆ ಊರಿಗೆಲ್ಲ ಯಾವಾಗ ಬಂದಿದ್ದೀರಾ ಜಯಪ್ರಕಾಶ್ ಅವರೇ? ಎಲ್ಲಿ ಊರು ನಿಮ್ಮದು? ಹೌದಾ, 12 to 6 AM ಡ್ಯೂಟಿ ಯಾಕೆ? ಹೌದಾ, ಈಗೆಲ್ಲ ಫ್ರೀಯಾ ನಿಮಗೆ? ತುಂಬ ಖುಷಿ ಆಯಿತು ನೀವು ಲೈವ್ ನೋಡಿದ್ದಕ್ಕೆ ನನಗೆ. ಅಂಚನೆ ಮಾತಿರ್ಲಾತಿ ಏರ್ ಮಾತ ಲೈವ್ ತೋಂದುಲ್ಲ ನಿಕ್ಲ ಒಂಜಿ ಅಮೂಲ್ಯವಾಯನ ಟೈಮ್ ಪುಡ್ದೊಂಜಿ ಲೈವ್ ತೂದು ಸಪೋರ್ಟ್ ಮಂತೊಂದುಲ್ಲರ ತನಿಕ್ಲೆ ಮಸ್ತ್ ಥ್ಯಾಂಕ್ಸ್ ಅಂತ ಪನೊಂದುಲ್ಲೆನ ಅತೆ ಒಕ್ಕದಾದ ಪನ್ಪುನಿಂದು ಗೊತ್ತಿಜ್ಜಿಂಗ್. ಹಾಂ ಲೆಟ್ಸ್ ವೇಟ್ ಫಾರ್ ಫ್ರೀ ಟೈಮ್ ಅಕ್ಕ. ಹೌದಾ, ಹಾಗೆ ಈಗ ಫ್ರೀಯಲ್ಲಿರುವಾಗ ಸ್ವಲ್ಪ ಮೊಬೈಲೆಲ್ಲ ನೋಡೋದಲ್ವಾ. ಎಸ್.ಜಿ. ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ನೋಡ್ತಿರೋರಿಗೆ ಸ್ವಾಗತ. ಹಾಗೆ ಒಂದು ಲೈಕ್ ಕೊಟ್ಟು ನೋಡಿ. ಅಜಿತ್ ಶ್ರೀಯಾನ್ ಹಾಯ್ ಬ್ರೋ. ಹಾಗೆ ಒಂದು ಲೈಕ್ ಕೊಡಿ. ಲೈವಿಗೆ ಬಂದದ್ದಕ್ಕೆ ಅಜಿತ್ ಶ್ರೀಯಾನಿಗೆ ಸ್ವಾಗತ. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ನಿಮಗೆ? ತುಕ್ಕ ಅವರ ಡ್ಯಾನ್ಸ್ ಮನ್ಪೆರೆ ಮುಲ್ಲ ನಲ್ಪೆರೆ ಉಂತುದಿನಿ ಅತ್ತು ಲೈವ್ ಮಂಡ ಒಂಜಿ ಏಕೊಂಜಿ ಇಂದುಂಡು ಡ್ಯಾನ್ಸ್ ಮನ್ಪೆರೆ ಉಂತುದಿನಿ ಅತ್ತು ಇಂಚಿನ ಕಮೆಂಟ್ ಇರ್ನ. ನಾವು ಪಾಪು ಜೊತೆ ಮಾತಾಡಿದೆ ಲೈಕ್. ಹೌದಾ, ಎಷ್ಟು ವರ್ಷ ಆಯ್ತು ಮಗುವಿಗೆ?
ರಾಜ ರಾಮ್ ನಾಯಕ್ ಬರ್ತೀರಾ? ಹಾಯ್ ಬ್ರೋ. ಶುಭ ದಿನ. ಪತ್ನೆ ಲೈಕ್ ಕಿರ್ನನ. ಊಟ ಆಯ್ತಾ? ಉಡುಪಿಯೋ? ನಂದು ಊಟ ಆಯ್ತು. ನಿಮ್ದಾಯ್ತಾ ಬ್ರೋ? ಏನು ಸ್ಪೆಷಲ್ ನಿಮಗೆ ಗುರುವಾರ ದಿವಸ ಇವತ್ತು? ರೋಟಿ ದಾಲ್ ರೈಸ್. ಜಯಪ್ರಕಾಶ್ ಅವರು ಮೆಸೇಜ್ ಮಾಡಿದ್ದಾರೆ. ರೋಟಿ ದಾಲ್ ರೈಸ್, ಮೊಟ್ಟೆ ಮಿಲ್ಕ್ ಅಷ್ಟೇ. ಹೌದಾ? ರಾಜಾರಾಮ್ ನಾಯಕ್ ಲೈವ್ ಒಂದು ಕಿರೆಗೆ ಸ್ವಾಗತ. ಅನ್ನ ಸಾಂಬಾರ್ ರೈನ್. ಹೌದಾ? ಅನ್ನ ಸಾಂಬಾರ್. ರೈನ್ ಇದೆಯಾ? ರೈನ್ ಇಲ್ಲಿ ಕಡಿಮೆ ಬ್ರೋ, ಅಷ್ಟಿಲ್ಲ. ನಿಮ್ಮೂರಲ್ಲಿ ಇದೆಯಾ? ಈ ಕಡೆ ಇವತ್ತು ಬೆಳಿಗ್ಗೆ ನೋಡುವಾಗ ಸ್ವಲ್ಪ ಬರ್ತದೆ ಮಳೆ ಅಂತಿತ್ತು. ನಿನ್ನೆ ರಾತ್ರಿ ಒಂದು ತುಂಬ ಜೋರಾಗಿ ಮಳೆ ಬಂದಿತ್ತು. ಕರೆಂಟ್ ಎಲ್ಲ ಇರಲಿಲ್ಲ ನಮಗೆ. ಈಗ ಒಂದು 10 o'clockಗೆ ಬಂದದ್ದು ಬೆಳಿಗ್ಗೆ. ಹಾಗೆ ನಮಗೆ ತುಂಬ ಕಷ್ಟ ಆಯಿತು ನಿನ್ನೆ. ಇನ್ವರ್ಟ್ರ್ ಇತ್ತು, ಹಾಗಲ್ಲ, ಆದರೂ ಸಹ ಒಂದು ಕರೆಂಟ್ ಬೇಕಲ್ವಾ. ನಿಮ್ಮೂರಲ್ಲೆಲ್ಲ ಮಳೆ ಎಲ್ಲ ಹೇಗಿದೆ? ಯಶಿ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಸಬ್ಸ್ಕ್ರೈಬ್ ಮನ್ಪನ್ನಕ್ಲ ಒಂಜಿ ಸಬ್ಸ್ಕ್ರೈಬ್ ಮನ್ತು ತುಲೆ ಅಂಚನೆ ಒಂಜಿ ಲೈಕ್ ಮನ್ಪ್ಲೆ. ಹೌದಾ? ಮಳೆ ಜೋರಾಗಿದೆ. ಹೌದಾ? ಅದೇ ಎನಿಸಿದೆ ನಾನು ಬೆಳಿಗ್ಗೆ. ಈ ಕಡೆ ಒಂದು ಸ್ವಲ್ಪ ಮೋಡ ಮೋಡ ಆಗಿತ್ತು, ಎಲ್ಲೋ ಬೀಳ್ತಾ ಇದೆ ಅಂತೇಳಿ. ಆ ಕಡೆ ಏನ ಬೀಳ್ತಿದೆಯೇನ? ಮಳೆ ಬೇಕಲ್ವ ಬ್ರೋ. ಈ ಸಲ ಮಳೆ ತುಂಬ ಕಡಿಮೆ ಇದೆ ಏನಂತೇಳಿ ಗೊತ್ತಿಲ್ಲ. ಹೋದ ವರ್ಷಕ್ಕಿಂತ ನೋಡಿದರೆ ಅರ್ಧ ವರ್ಷಕ್ಕೆ ಮಳೆ ಇಲ್ಲ ಈ ಸಲ. ಬೆಳೆ ಎಲ್ಲ ಮಾಡುವವರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತೇಳಿ. ಇನ್ನು ಕಷ್ಟಪಟ್ಟು ಬೆಳೆ ಮಾಡೋದು, ಮತ್ತೆ ಅದಕ್ಕೆಲ್ಲ ನೀರೆಲ್ಲ ಇಲ್ಲದ್ರೆ ತುಂಬ ಕಷ್ಟ ಅಲ್ವಾ. ದೇವರಲ್ಲಿ ಪ್ರಾರ್ಥನೆ ಮಾಡೋದೊಂದೇ. ಒತ್ತಿಗೆ ಅದದ್ದು ಆದರೆ ಮಾತ್ರ ಒಂದು ಒಳ್ಳೇದಲ್ವಾ. ಇಲ್ಲದ್ರೆ ಸೆಕೆಯಲ್ಲಿ ಯಾರು ಕೂತ್ಕೊಳ್ಳೋದು? ಹಾಕಿ ಧರ್ಮ ಹೆಚ್ಚಾಗಲಿದೆ ಅಂದ್ರೆ ಏನು ಬ್ರೋ? ಅಕ್ಕಿ ಧರ್ಮ ಪ್ರೈಸ್ ಇನ್ಕ್ರೀಸಿಂಗ್. ಇನ್ನೆಲ್ಲದಕ್ಕೂ ಬೆಳೆ ಎಲ್ಲ ಜಾಸ್ತಿ ಆಗ್ತಾ ಹೋಗ್ತದೆ, ರೇಟ್ ಎಲ್ಲ. ಎಸ್.ಜಿ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ನೋಡ್ತಾ ಇರುವವರಿಗೆ ಸ್ವಾಗತ. ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ.
ಅಕ್ಷಯ್ ಕುಮಾರ್, ರಾಜ ರಾಮ್ ಬ್ರೋ, RSB ನೀವು ಆಯ್ತು. ಊಟ ಆಯ್ತಾ ಸಿಸ್ಟರ್? ಅಕ್ಷಯ್ ಕುಮಾರ್, ಊಟ ಆಯ್ತು ಬ್ರೋ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ದಾಯ್ತಾ ಊಟ? ಏನಿತ್ತು ಸ್ಪೆಷಲ್ ನಿಮಗೆ? ಎಸ್ ಫ್ಯಾಮಿಲಿ ಕನ್ನಡ ತುಳು ಲೈವ್ಗೆ ಬಂದದಕ್ಕೆ ಸ್ವಾಗತ. ಓಕೆ, ಲೈಕ್ ಡನ್. ಇಲ್ಲ, 8 ಸಮ್ ರೈಸ್. ಅಕ್ಷಯ್ ಕುಮಾರ್ ಅವರು ಮೋಸ್ಟ್ಲಿ ಕೊಂಕಣಿ ಇರ್ಬೇಕು. ಎಕ್ಸಿಟ್ ಆದರು ಕಂತಾಡಿ. ನಾನು ಕೊಂಕಣಿ ಸಿಸ್ಟರ್, ಉಪ್ಪಿನಂಗಡಿ ಸೈಡ್. ಹೌದಾ? ಯಾರು ಕೊಂಕಣಿ? ನಾವು ಕೊಂಕಣಿ ಅಲ್ಲ. ನಾನು ಕೊಂಕಣಿಯವರಲ್ವಾ? ಅಲ್ಲ, ನಾವು ಗೌಡ್ರು, ಬಿಲ್ಲವರು. ಹೌದಾ? ನಿಮ್ಗೆ ಯಾರು ಕೊಂಕಣಿ ತರ ಕಾಣ್ತದೆ? ನಾನಾ? ಲೈಕ್ ಕೊಟ್ರೆ ಅಕ್ಷಯ್ ಕುಮಾರ್ ಅಲ್ಲ, ನೀವು ಕೊಂಕಣಿ ಹೇಳಿದ್ದು ಸಿಸ್ಟರ್. ನಾನು ಕೊಂಕಣಿ ನಂತ ಹೇಳಿದ್ದು ಸಿಸ್ಟರ್. ಹೌದಾ? ಅಲ್ಲ, ನಾನು ಕೊಂಕಣಿನಂತ ಹೇಳಿದ್ದು ಸಿಸ್ಟರ್. ಹೌದಾ? ಹೌದಾ? ಲೈಕ್ ಕೊಟ್ರೆ ಅಕ್ಷಯ್ ಅವರೇ? ಏರ್ ಮತ್ತೆ ಸಬ್ಸ್ಕ್ರೈಬ್ ಮಂತಿಜಾರ ಸಬ್ಸ್ಕ್ರೈಬ್ ಮಂತುಲೆ ಅಂಚೆನಿ ಲೈಕ್ ಮಂತ್ಲೆ. ಲೈಕ್ ಡನ್. ಓಕೆ, ಥ್ಯಾಂಕ್ ಯು. ನಮ್ಮದು ಮಂಗಳೂರು ಸೈಡ್. ನೀವಿಲ್ಲಿಯವರು ಅಕ್ಷಯ್ ಕುಮಾರ್ ಅವರೇ? ಮಂಗಳೂರು ಅಂದರೆ ಈ ಕಡೆ ಬಂಟ್ವಾಳ, ದಬ್ಬಾಳೆ, ತಪ್ಪುಳ, ಮದುವೆ ಸಿಸ್ಟರ್. ಹೌದಾ? ಉಪ್ಪಿನಂಗಡಿ. ಹೌದಾ? ನಿಮ್ಮೂರು ಉಪ್ಪಿನಂಗಡಿಯಾ?
ಉಪ್ಪಿನಂಗಡಿಯಲ್ಲಿ ಮಳೆ ಇದೆಯಾ? ಕುಂಚವಾಲ್. ಮಳೆ ಬರ್ತಿದೆಯಾ ಆ ಕಡೆ ಅಕ್ಷಯ್ ಕುಮಾರ್ ಅವರೇ? ಈ ಕಡೆ ಲೈಟ್ ಬೇಕಾ ಬೇಡ ಅಂತೇಳಿ ಬರ್ತಾ ಇದೆ ಮಳೆ. ಮಳೆ ಇರ್ಲಿಕ್ಕೂ ಇಲ್ಲ, ಇದ್ದಂಗೂ ಇರ್ಬೇಕು, ಇಲ್ಲದಂಗೂ ಇರ್ಬೇಕು, ಆ ತರ. ಸೌತಡ್ಕ ಬಂದಿದ್ರಾ ನೀವು? ಹೌದು, ಬಂದಿದ್ದೆವು. ಹೌದಾ? ನಾನು ಒಂದಿಷ್ಟು ಒಂದು 3 ವೀಕ್ ಆಯ್ತಾ ಅಂತೇಳಿ ಬಂದು ಸೌತಡ್ಕಕ್ಕೆ. ನಿಮ್ಮೂರ ಆ ಕಡೆನೇನಾ? ನಮ್ದು ಈ ಕಡೆ ಬಂತು, ನಾವು ಬಂಟ್ವಾಳದವರು. ಸೌತಡ್ಕಕ್ಕೆ ಬಂದದ್ದು ಅಂತ ಹೇಳಿದ್ರೆ ಅಲ್ಲಿ ಒಂದು ಮಹಾಗಣಪತಿಗೆ ಒಂದು ಕೈ ಮುಗಿವ ಅಂತೇಳಿ ನಾವು ಇಲ್ಲಿಗೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೇವಲ್ವಾ, ಅಲ್ಲಿಂದ ಅಲ್ಲಿಗೆ ಬಂದದ್ದು. ಹೌದು ಹೌದು. ಕಡಬ ಸುಬ್ರಹ್ಮಣ್ಯ ಒಟ್ಟಾಗಿ ಹೋದದ್ದು, ಆಗಿ ಹೋದದ್ದು. ಆ ಕಡೆಯಿಂದ ರೂಟ್ ಇದೆ ಅಲ್ವಾ? ಹೌದು, ನಾವು ಈ ಕಡೆ ಉಪ್ಪಿನಂಗಡಿಗೆ ಆಚೆ ಹೋದದ್ದು. ನಾವು ನಮ್ಮ ಕಾರ್ ಮಾಡ್ಕೊಂಡು ಹೋದಲ್ವಾ ಗಾಡಿ, ಅಲ್ಲಿಂದ ಹೋದದ್ದು. ನಮ್ಗೆ ಅಲ್ಲಿದಷ್ಟೆಲ್ಲ ಪರಿಚಯ ಇಲ್ಲ, ಆದ್ರೆ ನಮ್ಗೆ ಸ್ವಲ್ಪ ಹತ್ತಿರ ಆಗಿದೆ ಅದು ಹೋಗಿ. ಅವರಿಗೆ ಗೊತ್ತುಂಟಲ್ಲ ಡ್ರೈವರಿಗೆ, ಹಾಗೆ. ಅಲ್ಲಿಂದ ಸುಬ್ರಹ್ಮಣ್ಯದಿಂದ ಮತ್ತೆ ನಾವು ಸೌತಡ್ಕಕ್ಕೆ ಹೋಗಿ ಅಲ್ಲಿ ದೇವರಿಗೆಲ್ಲ ಹರಕೆ ಎಲ್ಲ ಇತ್ತು, ಅಲ್ಲಿ ಕೊಟ್ಟು ಊಟ ಮಾಡಿ ಅಲ್ಲಿಂದ ಹೊರಡಿದ್ದು ನಾವು. ಹಾಗೆ ಸುಬ್ರಹ್ಮಣ್ಯಕ್ಕೆ ಅಂದ್ರೆ ನನ್ನ ಮಗಳಿದ್ದು ಕೂದಲು ತೆಗ್ಲಿಕ್ಕೆ ಇತ್ತು, ಹರಕೆ ಇತ್ತು ಅಲ್ಲಿಗೆ, ಅಲ್ಲಿ ಕೊಟ್ಟು ಮತ್ತೆ ನಾವು ಸೌತಡ್ಕೆಗೆ ಹೋಗಿ ಬಂದದ್ದು. ಯಶಿಕಾ, ಐ ಆಮ್ ಡೂಯಿಂಗ್ ದಿಸ್ ಫಾರ್ ಯು. ಓ ಹೌದಾ? ಯಶಿಕಾ, ಐ ಆಮ್ ಡೂಯಿಂಗ್ ದಿಸ್. ಓಕೆ ಓಕೆ ಯಶಿಕಾ ಅವರೇ, ನೀವು ನಮಗೆ ಕಮೆಂಟ್ ಮಾಡಿ ಒಂದು. ಯಶಿಕಾ ಅವರೇ, ಎಲ್ಲಿಂದ ಲೈವ್ ನೋಡ್ತಿದ್ದೀರಾ? ನಿಮಗೆ ಲೈವಿಗೆ ಬಂದದಕ್ಕೆ ಸ್ವಾಗತ. ಹಾಗೆ ಒಂದು ಲೈಕ್ ಮಾಡಿ ನೋಡಿ. ಎಷ್ಟೇ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ನೋಡ್ತಿರೋರಿಗೆ ಸ್ವಾಗತ. ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರನ್ನು ಸಬ್ಸ್ಕ್ರೈಬ್ ಮಾಡಿ.
ಸೌತಡ್ಕದಲ್ಲಿ ಬಸ್ಕಿ ತೆಗೆದು ಏನಲ್ವಾ? ಅಂತ ಹೇಳಿದ್ರೆ ಏನು? ಸೌತಡ್ಕದಲ್ಲಿ ಬಸ್ಕಿ ತೆಗೆದು ಏನು ಅಲ್ವಾ ಅಂದ್ರೆ? ನಿಶ್ಚಯ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಲೈವ್ ವೀಕ್ಷಣೆ ಮಾಡ್ತಾರವರಿಗೆ ಸ್ವಾಗತ. ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರೊಂದು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮ್ಮದು ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತೇನೆ ನಾನು ಸಹ. ಅಕ್ಷಯ್ ಕುಮಾರ್ದ ಬಸ್ ಈಸ್ ಬಿಗ್ ಡೀಪ್. ಅಂದರೆ ನೀವು ತೆಗೆದು ದೇವರ ಹತ್ರ ಹೋಗ್ತಾ ಇರ್ಬೇಕಂತ ಹೇಳುದಾ? ಇಲ್ಲ ಹಾಗೇನಿಲ್ಲ. ನಾವೇ ಹಾಗೆ ಎಲ್ಲ ಬಸ್ಕಿ ಎಲ್ಲ ತೆಗಲಿಲ್ಲ. ಏಕೆ ಅದು ಅರಕೆ ಕೊಡುವುದಾ ಸೌತಡ್ಕದಲ್ಲಿ? ನನಗೆ ಗೊತ್ತಿಲ್ಲ ಅಲ್ಲಿದ್ದು. ನಾವು ನಮಗೆ ಅಲ್ಲಿ ಒಂದು ದೇವರಿಗೆ ಒಪ್ಪಿಸುವ ಗಂಟೆ ಎಲ್ಲ ಇತ್ತು, ಹಾಗೆ ನಾವು ಹೋಗಿ ಕೊಟ್ಟು ದೇವರಿಗೆ ಎಲ್ಲ ಕೈ ಮುಗಿದು ಮತ್ತೆ ಬಂದು ಊಟ ಎಲ್ಲ ಮಾಡಿ. ನಾವು ಅಲ್ಲಿಗೆ ಹೋಗುದಂದ್ರೆ ನಿಮಗೆ ಸ್ವಲ್ಪ ದೂರ ಅಲ್ವಾ, ನಿಮಗೆಲ್ಲ ಹತ್ತಿರ ಇದೆಯಲ್ವಾ, ಅಲ್ಲಿ ಎಲ್ಲ ಹೋಗೋದೆಲ್ಲ ಒಳ್ಳೆಯದು. ನಮಗೆ ಒಂದು ಸ್ವಲ್ಪ ದೂರ ಅಲ್ವಾ, ಎಷ್ಟು ಅಲ್ಲಿದೆಲ್ಲ. ಮುಂಚೆಮ್ಮೆ ಹೋಗಿದ್ದೆ ನಾನು. ಹೌದು, ಲಾಂಗ್ ವಿಸಿಟ್. ದೂರ ಇದ್ರೆ ಹಾಗೆ ಅಲ್ವಾ, ನಮಗೆ ಅಲ್ಲಿದೆಲ್ಲ ಏನು ಗೊತ್ತಿರುವುದಿಲ್ಲ. ನಾವು ಒಮ್ಮೆ ಹೋಗುದು. ಹೌದಾ? ಹಾಗೆ ತುಂಬ ಒಂದು ಪವರ್ಫುಲ್ ದೇವಸ್ಥಾನ ಅಲ್ವಾ ಅದು ಸೌತಡ್ಕ. ಅಲ್ಲಿಗೊಂದು ಏನಾದರೂ ಹೇಳಿದರೆ ನಮ್ಮ ಕಷ್ಟ ಎಲ್ಲ ನೆರವೇರ್ತದೆ ಅಂತ ಹೇಳ್ತಾರೆ. ಅದು ಹೌದು ಸಹ. ಹಾಗೆ ನೀವು ಅಲ್ಲಿ ಹತ್ತಿರನೇ ಇರುವುದಾ? ಸೌತಡ್ಕದ ಹತ್ತಿರವೇ ನಿಮ್ಮದು ಮನೆ? ಅಕ್ಷಯ್ ಕುಮಾರ್, ಎಸ್, ಹೌದು. ಮಕ್ಕಳು ಆಗದವರಿಗೆ ಮಕ್ಕಳಾಗುತ್ತೆ ಸಿಸ್ಟರ್. ಹೌದೌದು. ಇದು ಅಂದ್ರೆ ದೇವರ ಮೇಲೆ ನಂಬಿಕೆ ಇದ್ರೆ ಎಲ್ಲವೂ ಆಗ್ತದೆ. ಕೆಲವರಿಗೆ ದೇವರ ಮೇಲೆ ಎಲ್ಲ ನಂಬಿಕೆ ಇರುವುದಿಲ್ಲ. ಇದು ಹಾಗೆ ಅಲ್ಲ, ದೇವರ ಮೇಲೆ ನಂಬಿಕೆ ಇಟ್ಟು ಎಲ್ಲ ಮಾಡಿದ್ರೆ ಉಂಟಲ್ಲ, ನಮಗೆ ಭಗವಂತ ಯಾವತ್ತೂ ಕೈ ಬಿಡುವುದಿಲ್ಲ. ಅದೇ ನಾನು ಗ್ಯಾರಂಟಿ ಹೇಳ್ತೇನೆ. ಕೈ ಅವರು ಇಡ್ತಾರೆ. ಕೊಕ್ಕಡ, ಹೌದಾ? ಓಹೋ, ಕೊಕ್ಕಡ ಅಂದ್ರೆ ಸ್ವಲ್ಪ ಈ ಕಡೆ ಅಲ್ವಾ, ಸ್ವಲ್ಪ ಮುಂದೆ ಬರ್ಬೇಕಲ್ವಾ?
ಇಲ್ಲಿ ಹಳ್ಳಿ ಸೈಡ್ ಅಲ್ವಾ, ತುಂಬ ಹಳ್ಳಿ ಸೈಡ್, ತುಂಬ ಖುಷಿ ಆಗ್ತದೆ ಅಲ್ಲಿ ಇದೆಲ್ಲ ನೇಚರ್ ಬರುವಾಗ ನೋಡಲಿಕ್ಕೆಲ್ಲ, ಮರ ಗಿಡ ಅಂತೇಳಿ. ಬೆಳಿಗ್ಗೆ ಒಂದು ನೇಚರಲ್ಲಿ ಇದು ನೋಡುವುದೇ. ಹೌದಾ? ಹಾಂ ಹಾಂ ಹಾಂ. 1 ಅವರ್ ಇದೆ ಹೋಗೋಕ್ಕೆ. ನಿಮಗೂ ಸಹ ಅಷ್ಟು ಅಷ್ಟು ಲಾಂಗ್ ಇದೆ ಅಲ್ವಾ? ಮೊನ್ನೆ ನಾವು ಹೋದ ದಿವಸ ಅಷ್ಟು ಜನ ಇರಲಿಲ್ಲ, ಮಾತ್ರ ಸ್ವಲ್ಪ ಕಡಿಮೆ ಇದ್ರು. ಹಾಗಾಗಿ ಸುಬ್ರಹ್ಮಣ್ಯದಲ್ಲೂ ಅಷ್ಟೇ, ಅಷ್ಟು ಜನ ಇರಲಿಲ್ಲ. ಒಳ್ಳೆದಾಯ್ತು ಹೋಗ್ಲಿಕ್ಕೆ. ಅದೇ ನನ್ನ ತಂಗಿ ಎಲ್ಲ ಹೋಗಿದ್ದಾರೆ, ಒಂದು 1 ಮಂತ್ ಮೊದಲು ಹೋದದವರು. ಎಷ್ಟು ನಿಮ್ಮ ಬಂಟ್ವಾಳದಲ್ಲಿ ಬ್ಯೂಟಿಫುಲ್ ಗರ್ಲ್, ನಿಮ್ಮದು ಬಂಟ್ವಾಳದಲ್ಲಿ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂದರೆ ನನಗೆ ಬಂಟ್ವಾಳದಲ್ಲಿ ಎಲ್ಲಿ ಅಂತೇಳಿ. ಬಂಟ್ವಾಳ ಅಂದರೆ ನಮ್ಮದು ಬಂಟ್ವಾಳ, ನಮಗೆ ಏರಿಯಾವೇ ಬಂಟ್ವಾಳ ಅಂತ ಹೇಳೋದು. ಹಾಗಾಗಿ ಒಂದೊಂದು ಊರಿಗೆ ಒಂದೊಂದು ಮೇನ್ ಪಾಯಿಂಟ್ ಇರ್ತದಲ್ಲ, ಹಾಗೆ ಬಂಟ್ವಾಳ ಅಂತೇಳಿ ಹೇಳುದು ನಾವು. ಹಾಗೆ ಈ ಕಡೆ ಸರಪ್ಪಾಡಿ ನಮ್ಮದು, ಹಾಗೆ ಹೇಳುವುದು ಬಂಟ್ವಾಳ ಅಂತ ಹೇಳಿ ಅಲ್ವಾ. ಹಾಗೆ ನೀವಲ್ಲಿ ಕಮೆಂಟ್ ಹಾಕ್ತೀರಲ್ವಾ, ಆಗ ಒಂದು ನನಗೆ ಕಮೆಂಟ್ ಬೇರೆನೆ ಬರ್ತಿದೆ. ನಾನು ಇದರಲ್ಲಿ ನೋಡಿ ನಿಮ್ಮದು ಹೇಳೋದು. ನೋಡಿ ಅಲ್ಲಿ ನೀವು ಹಾಕಿದ ಕಮೆಂಟ್ ನನಗೆ ಬಂದದ್ದು ಹೇಗೆ ಗೊತ್ತುಂಟಾ, ನಿಮ್ಮದು ಬಂಟ್ವಾಳದಲ್ಲಿ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಅಂತ ಹೇಳಿ ಬಂದಿದೆ ನೋಡಿ. ನೀವು ಎಲ್ಲಿ ಅಂತ ಕೇಳಿದಲ್ವಾ, ಅದು ಹಾಗೆ ಬಂದಿದೆ ನೋಡಿ. ಮೆಸೇಜ್ ಮಾಡುವಾಗ ನೋಡ್ತಾ ಇರಿ. ಹಾಗೆ ಗೊತ್ತಾಯ್ತಾ. ಬಾಜತ್ ಸೈಡು ಅಹಮದಪದ ಆಚೆ ಅಂದರೆ ಒಂದೊಂದು ಏರಿಯಾ ಇರ್ತದಲ್ವಾ, ಆ ಏರಿಯಾದೊಳಗಡೆ ಇರ್ತದೆ ಮನೆ. ಹಾಗೆ ನಾವು ಬಂಟ್ವಾಳ ಅಂತೇಳಿ ಹೇಳುದು ಆ ಥರ. ಈಗ ನಿಮ್ಮದು ಕೊಕ್ಕಡ ಅಂತ ಹೇಳ್ತೀರ, ಅಲ್ಲಿ ಒಂದು ಇಷ್ಟು ಇಲ್ವಾ ಮನೆ, ಹಳ್ಳಿ, ಅದು ಇದು ಅಂತೇಳಿ ಆ ಥರ. ಹೌದು, ಈಗ ಮಳೆ ಬರ್ತಿದೆ ಆ ಕಡೆ ನಿಮ್ಮೂರಲ್ಲಿ ಕೊಕ್ಕಡದಲ್ಲಿ ನೀತಿದೆಯಾ ಅಂತಲ್ವಾ. ಈ ಕಡೆ ಸಹ ಹಾಗೆ, ಏನು ಅಷ್ಟು ಜೋರಿಲ್ಲ ಮಳೆ. ರಾಮ್ ಬಟನ್ ಕೃಷಿಕರ ಆ ಕಡೆ ಇದ್ರಲ್ವಾ, ಬಾಜರ್ ಸೈಡ್. ರಾಮ್ ಬಟನ್ ಕೃಷಿಕರ ಒಳಗಡೆ
ಎಲ್ಲ ನಿಂತಿದೆ ಅಕ್ಕ. ಹೌದಾ? ನಾನಂದ್ರೆ ಮಗಳು ಮಲಗಿದ್ದಾಳೆ, ಹಾಗೆ ಅವಳನ್ನೊಮ್ಮೆ ನೋಡಿ ಬಂದದ್ದು. ಮಕ್ಕಳು ಮಲಗಿದ್ರೆ ಅಲ್ಲೇ ಬಿಡ್ಲಿಕ್ಕೂ ಬೇಸರ ಆಗ್ತದೆ, ಹಾಗೆ ಒಮ್ಮೆ ಹೋಗಿ ನೋಡಿ ಬಂದದ್ದು. ಬೀಡಿ ಕಟ್ಟುತ್ತೀರಾ ಯುವರ್ ಬಿಸ್ನೆಸ್? ನಾವು ಬೀಡಿ ಕಟ್ಟೋದಿಲ್ಲ ಇವರೇ. ನನಗೆ ಚಿಕ್ಕ ಮಗಳಿದ್ದಾಳೆ, ಅವಳನ್ನು ಇಟ್ಕೊಂಡು ಬೀಡಿ ಕಟ್ಟಲಿಕ್ಕೆ ಈಗ ಕಷ್ಟ ಆಗ್ತದೆ. ಹಾಗಾಗಿ ನಾನು ಬ್ಲಾಗೇ ಮಾಡೋದು ಈಗ. ನನ್ನ ಈಗ ಕೆಲಸ ಅಂತ ಹೇಳಿದ್ರೆ ಬ್ಲಾಗ್, ಮತ್ತೆ ಹೌಸ್ ವೈಫ್ ನಾನು. ಹಾಗೆ ನಿಮ್ಮ ಕಡೆ ಎಲ್ಲ ಬೀಡಿ ಎಲ್ಲ ಕಟ್ತಾರ ಅಂತಲ್ವಾ? ಈ ಕಡೆ ಸಹ ಇದೆ, ಇಲ್ಲ ಅಂತೇಳಿ ಇಲ್ಲ. ನನಗೆ ಬೀಡಿ ಬರ್ತದೆ, ಬೀಡಿ ಕಟ್ಟಲಿಕ್ಕೂ ಬರ್ತದೆ, ನನಗೆ ಬರುದಿಲ್ಲ ಅಂತೇಳಿ ಏನಿಲ್ಲ. ಆದರೆ ಈಗ ಆಗುದಿಲ್ಲ ಅಲ್ಲ, ಚಿಕ್ಕ ಮಗುವನ್ನು ಇಟ್ಕೊಂಡು ಬೀಡಿ ಎಲೆ ಎಲ್ಲ ತಂದು ಇಲ್ಲೇ ಇಟ್ಟರೆ ಮತ್ತೆ ಕಷ್ಟ ಅಲ್ವಾ? ಹಾಗೆ ಎಸ್ ಜೆ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ನೋಡ್ತಿರೋ ಒಂದು ಲೈಕ್ ಮಾಡಿ ನೋಡಿ. ಒಂಜಿ ಲೈಕ್ ಕೊರ್ಲೆ ಅಲ್ಪ, ಲೈಕ್ ಕೊರ್ದು ಚಾನಲ್ ಫಸ್ಟ್ ಟೈಮ್ ತೊಗೊಂತಾರೆ ಸಬ್ಸ್ಕ್ರೈಬ್ ಮನ್ಪ್ಲೆ. I am your sister, my dear. Thank you, bro. ನಿಮಗೆ ಅಡಿಕೆ ತೋಟ
ಅಡಿಕೆ ತೋಟ ಏನಿಲ್ಲ, ನಾವು ಈಗ ಇದು ಜಾಗ ತೆಗೆದು ಕೂತದ್ ಮನೆ ಕಡೆ. ಅಡಿಕೆ ಸ್ವಲ್ಪ ಒಂದು 20 ಅಡಿಕೆ ಇದೆ ಅಷ್ಟೆ. ನಿಮ್ಗೆಲ್ಲ ತೋಟ ಎಲ್ಲ ಇದೆಯಾ? ನಿಮ್ಗೆ ಆ ಕಡೆ ಎಲ್ಲ ತುಂಬಾ ಮಂದಿಗೆ ತೋಟ ಎಲ್ಲ ಇದೆ ಅಲ್ವಾ? ಅಲ್ಲಿ ಹೆಚ್ಚು ನೋಡುವಾಗ್ಲೇ ಗೊತ್ತಾಗ್ತದೆ, ಹೆಚ್ಚು ಜನರಿಗೆ ತೋಟ ಅದು ಇದೆಲ್ಲ ಇದೆ. ಗೌಡ್ರು ಇದ್ದಾರಾ ನಿಮ್ಮ ಪರಿಚಯದಲ್ಲಿ ಇದ್ರೆ ತಿಳಿಸಿ. ಆಯ್ತಾಯ್ತು ತಿಳಿಸುವ. ನಮ್ಗೆ ಗೌಡ್ರು ಅಷ್ಟು ಪರಿಚಯ ಇಲ್ಲ. ನೋಡು ಇದು ಏನು ಹುಡುಗಿಯಾ? ನೀವು ಶುಭ ಪೂಂಜೆ ತರ ಇದ್ದೀರಾ? ಹೌದಾ, ಥ್ಯಾಂಕ್ ಯು. ಶುಭ ಪೂಂಜೆ ಅವರೆಲ್ಲಿ, ನಾನೆಲ್ಲಿ? ಎಂತ ಕಷ್ಟ ಆಗ್ತಾರೆ ಇದೆಲ್ಲ ಜೊತೆಯಲ್ಲಿ ಸಿಗ್ಲಿಲ್ಲ ಅಂದ್ರೆ. ಅದು ಎಂತ ಗೊತ್ತುಂಟಾ, ನಾವು ಸಿಗುವುದು ಹೋಗುವುದು ಆಗುವುದು ಬಿಡುವುದೆಲ್ಲ ಅದಲ್ಲ. ನಮ್ದು ಇಲ್ಲಿ ಕಂಕಣ ಭಾಗ್ಯ ಯಾವಾಗ ಕೂಡಿ ಬರ್ತದೆ ನೋಡಿ, ಅವಾಗ ಆಗ್ತದೇನೆ, ಏನು ಇದಿಲ್ಲ. ನಮ್ಗೆ ಯಾವಾಗ ಹೆಣ್ಣು ಸಹ ಸೆಟ್ ಆಗ್ತದೆ, ಎಲ್ಲ ಸೆಟ್ ಆಗ್ತದೆ ಆ ಥರ. ಎಸ್ಜಿ ಫ್ಯಾಮಿಲಿ ಕನ್ನಡ ತುಳು ವ್ಲಾಗ್ ಲೈವ್ ತೂಪುನಕ್ಲೆಗ್ ಸ್ವಾಗತ. ಅಲ್ಪೊಂಜಿ ಲೈಕ್ ಮಂತದು ತೂಲೆ, ಅಂಚನೆ ಫಸ್ಟ್ ಟೈಮ್ ತೂವೊಂದಿತ್ತಂಡ ಸಬ್ಸ್ಕ್ರೈಬ್ ಮನ್ಪಲೆ. ಹಳ್ಳಿ ಜೀವನ ಒಳ್ಳೇದದು, ಹುಡುಗಿಯರಿಗೂ ಗೊತ್ತಿಲ್ಲ. ಈಗೆಲ್ಲ ಆದ ಮೇಲೆ ಮದುವೆ ಮಾಡಿ ಬಿಡ್ತಾರೆ. ಹೌದೌದು, ಹಳ್ಳಿ ಜೀವನ ಒಳ್ಳೇದು, ಪರಿಸರನೂ ಒಳ್ಳೇದು, ಒಳ್ಳೆ ಗಾಳಿ ಬರ್ತದೆ, ಒಳ್ಳೆ ನಮಗೆ ಎಂತ ಬೇಕು ಅದೆಲ್ಲ ಸಿಗ್ತದೆ ಹಳ್ಳಿಯಲ್ಲಿ, ತೊಂದರೆ ಇಲ್ಲ. ಹಾಗೆ ಕೆಲವು ಇಷ್ಟ ಇರುವುದಿಲ್ಲ, ಏನು ಮಾಡೋದು. ಕೇಶವ ಪದವ್ ಹಾಯ್ ಹಾಯ್ ಬ್ರೋ, ಹಾಯ್ ಅಂಚನೆ ಒಂಜಿ ಲೈಕ್ ಮನ್ಪ್ಲೆ.
ಕೇಶವ ಪದ ಒಂಜಿ ಲೈಕ್ ಮನ್ಪ್ಲೆ. ಎಷ್ಟೇ ಫ್ಯಾಮಿಲಿ ಲೈವ್ ಬತ್ತನೆ ಕಿರೆಗ್ ಥ್ಯಾಂಕ್ ಯು. ಎಷ್ಟೇ ಕನ್ನಡ ತುಳು ಬ್ಲಾಗ್ ಲೈವ್ ತೂಪುನಕ್ಲೆಗ್ ಸ್ವಾಗತ. ಕೇಶವ ಹಚ್ಚಿದರೆ ಆತ ಹೋಮದ ಪದವು. ಕೇಶವನ್ನ ಅಂಚಿದಾರೆ ಹೋಮದ ಪದವು ಅಂದೆ ಎಂಕು ಗೊತ್ತಿಜಿ ಕೇಶವನ್ನೇ ಒಲ್ಪದಾರ ಪಂಡದು. ಕೇಶವನ್ನ ಒಂಜಿ ಲೈಕ್ ಮನ್ಪ್ಲೆ. ಎಷ್ಟೇ ಫ್ಯಾಮಿಲಿ ಕನ್ನಡ ತುಳು ಬ್ಲಾಗ್ ಸಬ್ಸ್ಕ್ರೈಬ್ ಮನ್ಪನ್ನಕ್ಲೊಂದು ಸಬ್ಸ್ಕ್ರೈಬ್ ಮನ್ಪ್ಲೆ. ಸುಳ್ಯದವರು ಒಂದು ಹುಡುಗಿಯಲ್ಲಿ ಟೀಚರ್ ಇತ್ತೀಚೆಗೆ ಎಂಗೇಜ್ಮೆಂಟ್ ಆಯಿತು. ಹೋಮದ ಪದವು ಟೀಚರ್ ಅಂತೆ. ನಿಮಗೆ ಗೊತ್ತುಂಟಕ್ಕ ಕೇಳಿದ್ದು. ನನಗೆ ಗೊತ್ತಿಲ್ಲ ಬ್ರೋ ಯಾರು ಅಂತೇಳಿ. ಮೆಸೇಜ್ ಓದಿದ್ರ ಕೇಳಿದೆ. ಓದಿದೆ. ನನಗೆ ಗೊತ್ತಿಲ್ಲ ಬ್ರೋ, ಯಾರಂತ ಗೊತ್ತಿಲ್ಲ. ಆಗಿರ್ಬೋದು, ಯಾರಂತೇಳಿ ಗೊತ್ತಿಲ್ಲ. ಇನ್ನೊಂದು 10 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಆಯ್ತು. ಮತ್ತೆ ಲೈವ್ ಎಂಡ್ ಮಾಡೋದು.
ಜನರೇ ಇಲ್ಲ ಇಲ್ಲಿ ಬಿಚ್ಚಿ ಓಕೆ ಬಾಯ್ 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 ಬ್ರೋ. ಇಷ್ಟೊತ್ತು ಲೈವಿಗೆ ಬಂದು ಕಮೆಂಟ್ ಮಾಡಿ ನಿಮಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ನಿಮ್ಮದು ಹೀಗೆ ಇರಲಿ ಅಂತ ಹೇಳ್ತೇನೆ ನಾನು. ಐ ಆಮ್ ಎ ವೆರಿ ಹ್ಯಾಪಿ ಪರ್ಸನ್. ಹೌದಾ? ಮಧ್ಯಾಹ್ನಕ್ಕೆ ಎಂತ ಸಾಂಬಾರಕ್ಕ? ನಮಗೆ ಕುಂಬಳಕಾಯಿ ಮತ್ತೆ ಅಲಸಂಡೆ ಬೀಜ. ನಿಮ್ಗೇನು? ವಾಪಸ್ ಬಂತು ಮಳೆ ಅಕ್ಕ. ಹೌದಾ?
ಮಳೆ ಬಂದರೆ ಒಳ್ಳೇದಲ್ವಾ? ಮಳೆನೇ ಇಲ್ಲ ಈಗ ಈ ಸಲ. ಮಕ್ಕಳು ಬರುವ ಹೊತ್ತಾಯ್ತಲ್ಲ, ಹಾಗೆ ಮಳೆ. ಹೌದಾ? ಅದಾಗೆ ಅಲ್ವಾ ಈಗಿನ ಮಳೆ, ಹಾಗೆ ಬರುದು, ರಪ್ಪ ಬಂದು ಹೋಗುದು. ನೋಡಿ ಈ ಕಡೆ ಬಂತು, ಹೊರಗಿಂದ ಬರ್ತಾ ಇದೆ, ಕೇಳ್ತಾ ಉಂಟು, ಮಳೆ ಬರ್ತಾ ಇದೆ. ಆಯ್ತು, ಇನ್ನೊಂದು 4 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಲೈವ್ ನಿಲ್ಲಿಸ್ತೇನೆ. ಡೈವರ್ಸ್ ಆಗುವುದು ಯಾವ ಕಾರಣಕ್ಕೆ ಸುಮ್ಮನೆ ಇಲ್ಲ ಅಂದ್ರೆ? ಹೌದು, ನಿಮ್ಮ ಅಭಿಪ್ರಾಯ ತಿಳಿಸಿ ಅಕ್ಕ. ಇಲ್ಲ, ಹೊಂದಿಕೊಂಡು ಹೋದ್ರೆ ಜೀವನ ಅಲ್ವಾ? ಈಗ ಒಂದು ಕಷ್ಟ ಸುಖ ನಮ್ಮ ಜೀವನದಲ್ಲಿ ಮುಂಚೆ ಇರ್ಲಿಲ್ವಾ? ತಾಯಿ ಒಟ್ಟಿಗೆ ಇರುವಾಗಲೂ ಸಹ ಇತ್ತು, ಅದೇ ಜೀವನ. ಮತ್ತೆ ಒಂದು ಸ್ವಲ್ಪ ಕಷ್ಟ ಸುಖ ಎಲ್ಲ ಹೊಂದಿಕೊಂಡು ಹೋಗ್ಬೇಕು. ಮತ್ತೆ ಈಗ ಅವಳ ಕಷ್ಟವನ್ನು ಅವನು ನೋಡ್ಬೇಕು, ಅವನ ಕಷ್ಟವನ್ನು ಅವಳು ನೋಡ್ಬೇಕು, ಅದು ಒಂದು ಜೀವನ ಅಂತ ಹೇಳಿದ್ರೆ. ನಾನು ಹೇಳುದೇನಂತ ಹೇಳಿದ್ರೆ, ಈಗ ಒಂದು ಚಿಕ್ಕ ಚಿಕ್ಕ ವಿಷಯವನ್ನು ಒಮ್ಮೆ ಒಂದು ಜಗಳ ಮಾಡಿ, ಈಗ ನಾವೇ ಒಂದು ಈಗ ನಾವು ಒಮ್ಮೆ ರಾಜಿ ಆಗುವಾಗ, ಅವರೊಮ್ಮೆ ಕೋಪ ಆಗುವಾಗ ನಾವು ರಾಜಿ ಆಗ್ಬೋದು, ನಾವು ಒಮ್ಮೆ ಕೋಪ, ಹಾಗೆ ಆ ಥರ ಒಂದು ಹೋದ್ರೆ ಜೀವನ ತುಂಬ ಒಳ್ಳೇದಿರ್ತದೆ ಅಂತೇಳಿ ಹೇಳೋದು. ಸುಮ್ಮನೆ ಯಾಕೆ ಅಲ್ವಾ? ಆ ಥರದ ಜೀವನ ಎಲ್ಲ ಮಾಡಿ ಯಾವ ಪ್ರಯೋಜನವೂ ಇಲ್ಲ. ವಾಟ್ ಅ ಬ್ಯೂಟಿಫುಲ್ ಥಿಂಕ್. ಹೌದು, ನಾನು ಅದೇ ಹೇಳೋದು. ಜೀವನಕ್ಕೆ ಏನು ಬೇಕು, ಏನು ಅದು ಇದೆಲ್ಲ ಯಾವುದು ನಮ್ಮೊಟ್ಟಿಗೆ ಬರುವುದಿಲ್ಲ. ಲಾಸ್ಟಿಗೆ ಏನಾದರೂ ಬರ್ತದ? ಒಂದು ಏನಾದರೂ ಆಗ್ತಾರ? ಏನಿಲ್ಲ. ಬೇಕಾದದ್ದನ್ನು ಎಲ್ಲ ಗುರುರಾಯರು ನೋಡಿ, ಲೈವ್ ನಿಲ್ಲಿಸ್ತೇನೆ ಅಂತ ಹೇಳುವ ಗುರುರಾಯರು ಬಂದ್ರಿ. ಲೈವಿಗೆ ಸ್ವಾಗತ ಗುರುರಾಯರೇ, ಹಾಗೆ ಒಂದು ಲೈಕ್ ಕೊಡಿ. ಗುರುರಾಯರ ಊಟ ಆಯ್ತಾ? ಏನು ಸ್ಪೆಷಲ್? ಲೈಕ್ ಡನ್, ಥ್ಯಾಂಕ್ ಯು ಬ್ರೋ. ಮನು ಆನಂದ ಬರ್ತೀರ? ಮನು ಆನಂದ ಬ್ರೋ ಇರಿಗೆ ಲೈವ್ ಸ್ವಾಗತ. ಆಂಡೆ ಮನಸ್ಸಾಂಡೆ ಇರ್ನಾದ ಅದೇ ಕಶ್ಪು ಕೊಹ್ಲಿ ಶಾರ್ಟ್ ಹೌದ? ಮನು ಆನಂದ ಅವರೇ ಉನಸ್ದದೆ ಕಶ್ಪೀರಿಗೆ ಎಂಚವಲ್ಲ ನಮ್ಮ ಸೌಖ್ಯಲ್ಲ ಬ್ರೋ, ಇರೆಂಚೊಲ್ಲರು ನಾನು ಆಂಡನು ಒಂಜಿ ನಿಮಿಷ ಇಪ್ಪು ನಿಂದು ಇನ್ನ ಮಗಲ್ಲ ಲಕ್ಕಿಯಲ್ ಟೈಮ್ ಆಂಡ್ ಮಸ್ತ್ ಬರ್ಸ ಉಂಡು ಅಂದ ನಿಕ್ಲ ಮುಲ್ಪ ಬರ್ಸ ಕಡಿಮೆ ಇನಿ ಮುಂಡು ಇಜ್ಜಿಂದತ್ ಇತ್ತೆ ಶುರು ನನ್ನ ಜೋಕುಲು ಬರ್ಪ ಕೊಡ್ತಾಂಡತ್ತೆ ಎಂಚನದ ನನಗೆ ಗೊತ್ತೀಚು. ಗುರುರಾಯರ್ ನ್ಯೂಸ್ ಅವನ ಸಾಂಡ್ ಬ್ರೋ ಎಂಚಿನ ಕೆಂಬುಡೆಲ್ಲ ಅಲ್ಲ ತಂದಿತ್ಲ ಇರೆಗದದೆ ಇನ್ನಿದಾದ ಸ್ಪೆಷಲ್ ಇತ್ತು ನೀರೀಗ. ರುಕ್ಮಯ್ಯ ಬ್ರೋ ಹಾಯ್ ಬ್ರೋ, ಹಾಯ್ ಲೈವ್ ಸ್ವಾಗತ ಇರೇಗ ಅಂಚೆನೆ ಒಂಜಿ ಲೈಕ್ ಮನ್ಪ್ಲೆ.
ಅಲೆ ಗುಂಜಿ ಮನು ಆನಂದ ಎಂಕ್ ಮೀನಂದೆ ಐಟೆ ಕಜಿಪೇನು ನಾಗೇಶ್ ಪೂಜಾರ್ಲು ಬರ್ತೀರಾ ಆಯ್ ಸಿಸ್ಪನೊಂದುಲರ ಹಾಯ್ ಹಾಯ್ ಅಂಚೆನೆ ಒಂಜಿ ಲೈಕ್ ಮನ್ಪ್ಲೆ ನಾಗೇಶ್ ಬೊಕ್ಕ ಆಂಡೆ ವನಸಾಂಡೆ ದಾದೆ ಕಚ್ಪಿರೇಕ್ ಬರ್ಸಂಡೆ ಅಲ್ಪ ನಿಕ್ಲ ಉರುಡು ಬರ್ಸಂಡೆ ನಾಗೇಶ್ ಪೂಜಾರ್ಲೆ ಲೈವ್ ಉಂತವ ನಿಂದು ಪನ್ನಾಗ ಬರ್ತೀರು ಬನ್ನಾಗ ಉಂತ ಇರ್ಲ ಅವನ ಸಾಂಡ್ ಬರ್ಸ ಇಜ್ಜಿ ಅಂದೆ ಬರ್ಸ ಇಜ್ಜಿ ನಮ್ಮಲ್ಪ ಲೈಟ್ ಬರೋಂದುಂಡು ಆತ ಜೋರುಂದುಲತ್ತ ಮೇ ಕಡಿಮೆ ಅಂದಲತ್ತ ಅಂಚ ಮೀಡಿಯಮ್ಡು ಬರೋಂದು ನಾಗೇಶ್ ಪೂಜಾರ್ಲೆ ಬತ್ತದ 1 ಗಂಟೆ ಕರೆಂಡ್ ಲೈವ್ಗು ಬಾರಿ ಲಾಸ್ಟ್ಗೆ ಬರ್ತಾರೆ ವನಸಾಂಡೆ ಇರ್ನಾಂಡೆ ದಾದಿ ಸ್ಪೆಷಲ್ ಇರೆಗ್ ನಮಕ್ ಲತಂದಿತ್ಲ ಕೆಂಬುಡೆಲ ನನಗೆ ಯಾನ್ ಇತ್ತೆ ತೂವಿನಿ ಅಂದೆ ಮಲ್ಲೇಜ್ ದಾದ ಅನ್ಪುಂಡು ಯಾನ್ ಪಂತಿ ಜೊತೆ ಲೈವ್ಗ್ ಬರ್ಪೇನ್ ಪಂತಿ ಜೊತೆ ಪಂಡ ಎಂಕ್ಲೆಗ್ ಪಣ್ತೇತೆ ನಿಕ್ಲ ಸುರುಟೆ ಎಂಕ್ ಬಾಲ ಜೆತ್ತಂಡ ಲೈವ್ ಬರ್ಪುನಿ ಈ ಟೈಮ್ಗ್ ಬರ್ಪೇಂದ್ ಯಾನ್ ಪನ್ಪು ಜೊತೆ ಅಂಚ ಎನ್ನಾನೇ ತಪ್ಪುಂಡು ಪನ್ಪೇನ್ ನಿಕ್ಲ ತಪ್ಪತ್ತು ಅಂಚೆ ತಾನ್ ಟೈಮ್ ಮಾಡು ನನ್ನ ಲೈವ್ ಎಂಡ್ ಮನ್ಪುನಿ ಪನ್ನಾಗ ನಿಕ್ಲು ಮಾತ ಬತ್ತರು ಅಂಚ ಎಂಡ್ ಮನ್ಪರೆ ಆಯ್ಜಿ ಮನು ಆನಂದ ಹಾಯ್ ಪನೊಂದುಲ್ಲೆರ್ ಹಾಯ್ 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 ಬ್ರೋ ಮನ ಐ ಆಮ್ ಅಕ್ಷಯ್ ಕುಮಾರ್ ಅಂದೆ ಅಂದ ನಿಜ ಏತ್ ಗಂಟೆ ಬ್ರೋ 8 ಗಂಟೆಗಂದು ಗೊತ್ತಿಜ್ಜಿ ಇಂಕ್ ಪಂಡ ಇಂಕ್ ಟೈಮ್ ತಿಕ್ಕುಜತೆ ಬಾಲೆನ್ ಪತ್ತೊಂದು ಟೈಮ್ ತಿಕ್ಕುಜಿ ತಿಕ್ಕನೆ ಅನ್ಖಂಡಿತ ತೂಪೆ ಲೈವ್ ಬಾಲೆ ಜೆತ್ತಿದೆರಾ ಅಂದ ಬಾಲೆ ಜೆತ್ತಿದೆರ ಅಂಚ ಐತೆಂಚೂರು ಲೈವ್ ಕೊಲ್ಲೇನಿ ಈಸಿ ಟೈಮ್ ತಿಕ್ಕುಜಿ ಅಂದು ಕಥಾ ಕಲಾಪೇಕ್ಷ ನಮಸ್ತೆ ಸಿಸ್ಟರ್ ಆರಾಮಿದ್ದೀರಾ ಊಟ ಆಯ್ತಾ ಊಟ ಆಯ್ತು ನಿಮ್ದಾಯ್ತಾ ಊಟ ಏನು ಸ್ಪೆಷಲ್ ಇವತ್ತು ಗುರುವಾರ ನಾವು ಆರಾಮಿದ್ದೀವಿ ನಿಮ್ಮೂರಲ್ಲಿ ಮಳೆ ಎಲ್ಲ ಹೇಗಿದೆ ಮಳೆ ಉಂಟಾ ಇವತ್ತು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಅಂತೆ ಜನರಿಗೆ ಆರಿ ಮಾಡಿದ್ದು ಅದಕ್ಕೆ ಅಲ್ವಾ ಅಕ್ಷಯ್ ಕುಮಾರ್ ಎಮ್ ಎ ಫೂಲ್ ಮಸ್ತ್ ಸೋಕುಲರ್ ಮನು ಆನಂದ ಪನೊಂದುಲ್ಲೆರ್ ಥ್ಯಾಂಕ್ ಯು ಬ್ರೋ ಶಿಲ್ಪ ಶಿವ ಯು ಆರ್ ಸಬ್ಸ್ಕ್ರೈಬೆಡ್ ಪ್ಲೀಸ್ ರಿಟರ್ನ್ ಟುಮಾರೋ ಓಕೆ ಓಕೆ ಶಿಲ್ಪ ಶಿವ ಅವರೇ ಲೈಕ್ ಮಾಡಿ ಒಂದು
ಚೋಕುಲೇರ. ಓಕೆ ಬಾಯ್, ಇನ್ನೊಮ್ಮೆ ಸಿಗೋಣ. ಓಕೆ ಓಕೆ ಬ್ರೋ, ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ. ಏರ್ ಮತ್ತು ಲೈವ್ ಬರ್ತದೆ ಸಪೋರ್ಟ್ ಮಾಡ್ತಾರೆ ಹಾಕ್ಲಿಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ 5 ನಿಮಿಷದ ಲೈವು ಆತೆ. ಈತ್ ಮಲ್ಲ ಬಾಲೆ ಪಂಡ ಅಕ್ಷಯ್ ಕುಮಾರ್ ಜನವರಿ 3 ಸಾಂಗ್ಸ್. ಹಾಂ ಮನು ಆನಂದ ಬಾಯ್ ಬಾಯ್, ಇನ್ನೊಮ್ಮೆ ಸಿಗೋಣ. ಅಕ್ಷಯ್ ಕುಮಾರ್ ಮನು ಆನಂದ ಅವರಿಗೆ ಬಾಯ್ ಬಾಯ್ ಪನ್ನೊಂದುಲ್ಲೇರು. ಪ್ರೀತಮ್ ಕಾರ್ಕಳ ಹಾಯ್ ಹಾಯ್ ಬ್ರೋ, ಹಾಗೆ ಒಂದು ಲೈಕ್ ಮಾಡಿ. ಏರ್ ಮತ್ತು ಲೈವ್ ತೋಂದುಲ ಲೈಕ್ ಮನ್ಪ್ಲೆ ಅಂಚೆನೆ ಸಬ್ಸ್ಕ್ರೈಬ್ ಮನ್ಪನ್ನಕ್ಲೊಂದು ಸಬ್ಸ್ಕ್ರೈಬ್ ಮನ್ಪ್ಲೆ. ಲೈಕ್ ಡನ್, ಥ್ಯಾಂಕ್ ಯು ಬ್ರೋ. ಪ್ರೀತಮ್ ಬ್ರೋ, ಏನು ಮಳೆ ಇದೆಯಾ ನಿಮ್ಮೂರಲ್ಲಿ? ಲೈಕ್ ಬಂತು ಡಿಸ್ಲೈಕ್ ಮಂತೀರ ಏರ್ ಮಂತಿ ನೀವು? ಬಸ್ಸವಾ ಬಸ್ ಉಂಡೆ ಇನಿ ಒಂಚೂರು ಉಂಡಿಗೆ ಮಾತ ತಿಕ್ಕಡ್ಲಂಚೆ ಕರ್ಕಲಾಡ್ಲ ಬಸ್ ಉಂಡ ಅಂದ. ಬಾಲೆಗ್ 2 ವರ್ಷ ಆಂಡ್. ಬಾಲೆಗ್ 2 ವರ್ಷ ಆಂಡ್. ಎನ್ನ ಬಾಲೆಗ ಎನ್ನ ಬಾಲೆ ಎಲ್ಲಿಯ 2 ವರ್ಷ ಆಂಡ್. ಬುಕ್ಕೊರಿಯಾಗ ಮಲ್ಲಾಯಗ ಆಂಡ್ 14 ವರ್ಷ ಕರೆಂಟ್ 15 ಆಂಡ್. ಮನು ಆನಂದ ಸೂಪರ್ ಪಾಡೊಂದುಲ್ಲೇರು. ತುಲೆ ಎನ್ನ ಬ್ಲಾಗ್ ತೂಪುನಕ್ಲೆ ಗೊತ್ತು ನಾಗೇಶ್ ಪೂಜಾರಿ ಗೊತ್ತುಂಡು ಬಾಲೆಗ್ 2 ವರ್ಷ ಆಂಡ್ ಕಮೆಂಟ್ ಪಾಡೊಂದುಲ್ಲೇರು. ಲೈವ್ ತೂದು ಸಪೋರ್ಟ್ ಮಂತನಕ್ಲೆ ಥ್ಯಾಂಕ್ ಯು. ಆಂಡ್ ನನ್ನ 2 ನಿಮಿಷ ಇಪ್ಪುನಿ ಆತೇನು ನನ್ನ ಮಗಲ ಲಕ್ಕೆಲ್. ಓಕೆ ಥ್ಯಾಂಕ್ ಯು ಸೋ ಮಚ್. ಏರ್ ಮತ್ತು ಲೈವ್ ತುಯಾರ ಹಾಕ್ಲಾಗೆ ಥ್ಯಾಂಕ್ ಯು. ಇಡೆಗೆ ಲೈವ್ ಎಂಡ್ ಮಂತೊಂದುಲ್ಲೆ. ಓಕೆ ಬಾಯ್.